ಈ ಸಿನಿಮಾ ಈ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಾಣುತ್ತೆ ಅಂತ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ. ಆದ್ರೆ ಅದಕ್ಕೆ ಹೇಳೋದು, ಯಾವತ್ತು ಯಾರನ್ನು ಯಾವ ಕಾರಣಕ್ಕೂ ಕಡೆಗಣಿಸಬಾರದು. ಥಿಯೇಟರ್ ಖಾಲಿ, ಯಾಕೋ ಕ್ಲೋಸ್ ಅನ್ನುವ ತರ ಚಿತ್ರಮಂದಿರ ಭಾಸವಾಗಿತ್ತು. ಈ ಟೈಮ್ ಅನ್ನೋದು ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ಈ ಸಿನಿಮಾನೇ ತಾಜಾ ಉದಾಹರಣೆ. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಎಂದಿನಂತೆ ಇವತ್ತಿನ ಎಪಿಸೋಡ್ ನಲ್ಲೂ ಕೂಡ ಸೂ ಫ್ರಮ್ ಸೋ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಮನುಷ್ಯನ ಜೀವನ ಅನ್ನೋದು ಒಂದೇ ರೀತಿಯಾಗಿರಲ್ಲ. ನಾವು ಅನ್ಕೊಳ್ಳೋದೇ ಒಂದು, ಆಗೋದೇ ಮತ್ತೊಂದು. ಏರಿಳಿತ, ನಾವೇನೋ ಅನ್ಕೋತೀವಿ, ಅದು ಇನ್ನೇನೋ ಆಗಿರುತ್ತೆ. ನಾವಿನ್ನೇನೋ ಅನ್ಕೊಂಡಿರ್ತೀವಿ, ಅದು ಮತ್ತೊಂದಾಗಿರುತ್ತೆ. ಮತ್ತೊಂದು ಅನ್ಕೊಂಡ್ರೆ ಮಗದೊಂದಾಗಿರುತ್ತೆ. ಇದಕ್ಕೆ ತಾಜಾ ಉದಾಹರಣೆ ಸೂ ಫ್ರಮ್ ಸೋ. ಆರಂಭದಲ್ಲಿ ಈ ಸಿನಿಮಾಗೆ ಸಿಕ್ಕಿರುವಂತಹ ಚಿತ್ರಮಂದಿರಗಳು, ಪ್ರದರ್ಶನಗಳು, ಮೊದಲ ದಿನ ಸಿಕ್ಕಿರುವಂತಹ ಪ್ರತಿಕ್ರಿಯೆ, ಅದಾದ ಬಳಿಕ ಆಗಿರುವಂತಹ ಬೆಳವಣಿಗೆ, ಕಡೆಗಣಿಸಿದಂಥ ಚಿತ್ರಮಂದಿರಗಳು ಈ ಸಿನಿಮಾಗೆ ಹಾಕಿರುವಂಥ ರೆಡ್ ಕಾರ್ಪೆಟ್ಟು, ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ರೆಡ್ ಕಾರ್ಪೆಟ್ ಜೊತೆಗೆ ಹೂವಿನ ಮಳೆಯನ್ನೇ ಸುರಿಸಿರೋದು, ಪ್ರತಿಯೊಂದು ಕೂಡ ಇದೀಗ ಇತಿಹಾಸ. ಇವತ್ತು 2ನೇ ವಾರ. ಚಿತ್ರಮಂದಿರಗಳ ಸಂಖ್ಯೆ ಬರೋಬ್ಬರಿ ಹೆಚ್ಚಾಗಿದೆ. ಮೊದಲ ದಿನ ಇದ್ದಿದ್ದಕ್ಕೂ, 2ನೇ ದಿನ ಇದ್ದಿದ್ದಕ್ಕೂ, 3ನೇ ದಿನ ಆಗಿರೋದಕ್ಕೂ, ಪ್ರಸ್ತುತ ಆಗಿರೋದಕ್ಕೂ, ಅಂದ್ರೆ 2ನೇ ವಾರಕ್ಕೆ ಆಗಿರೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಇವತ್ತು 2ನೇ ವಾರ. ಈ 2ನೇ ವಾರದಲ್ಲೂ ಕೂಡ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು 16-17 ಪ್ರದರ್ಶನವನ್ನ ಕೂಡ ನೀಡಿದೆ. ಇದರ ಜೊತೆಗೆ ಪರಭಾಷಾ ಸೆಂಟರ್ಗಳು ಕೂಡ ಈ ಸಿನಿಮಾವನ್ನ ಪ್ರದರ್ಶಿಸಿದೆ. ಈ ಪೈಕಿ 2 ಚಿತ್ರಮಂದಿರಗಳ ಬಗ್ಗೆ ನಾನು ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಮುರಳಿಗೋಕುಲ ಚಿತ್ರಮಂದಿರ, ರಾಜಧಾನಿ ಬೆಂಗಳೂರಿನ ಮತ್ತಿಕೆರೆ ಏನಿದೆ ಅಲ್ಲೇ ಸ್ವಲ್ಪ ಮುಂದೆ JP ಪಾರ್ಕ್ ಇದೆ, ಅದರ ಪಕ್ಕದಲ್ಲೇ ಇರುವಂತದ್ದು ಮುರಳಿಗೋಕುಲ ಚಿತ್ರಮಂದಿರ. ಈ ಚಿತ್ರಮಂದಿರ ತೆಲುಗು ಸೆಂಟರ್. ಈ ತೆಲುಗು ಸೆಂಟರ್ ನಲ್ಲೂ ಕೂಡ ಈ ಸಿನಿಮಾ 2ನೇ ವಾರಕ್ಕೆ ಎಂಟ್ರಿ ಕೊಟ್ಟಿದೆ. ಇವತ್ತಿನಿಂದ ಈ ಸಿನಿಮಾ ಈ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಾಣುತ್ತೆ, ದಿನ 2 ಆಟಗಳಲ್ಲಿ. ಕಳೆದ ವಾರ ಈ ಚಿತ್ರಮಂದಿರದಲ್ಲಿ ವೀರಮಲ್ಲು ಸಿನಿಮಾವನ್ನ ಪ್ರದರ್ಶನ ಮಾಡಿದ್ರು. ಪ್ರೀಮಿಯರ್ ಶೋ ಕೂಡ ಇತ್ತು. ಭರ್ಜರಿ ಓಪನಿಂಗ್ ಅನ್ನ ಪಡ್ಕೊಂಡಿತ್ತು. ಅದಾದ ಬಳಿಕ ಸಿನಿಮಾ ಯಾಕೋ ಯಾರಿಗೂ ಇಷ್ಟ ಆಗ್ಲಿಲ್ಲ ಅಂತ ಅನ್ಸುತ್ತೆ, ಡಲ್ ಆಯಿತು. ಈ ಸಿನಿಮಾ ಈ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಾಣುತ್ತೆ ಅಂತ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ. ಆದ್ರೆ ದಿನ 2 ಆಟದಲ್ಲಿ ಈ ಸಿನಿಮಾ ಈ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಾಣ್ತಾ ಇದೆ. ಮಧ್ಯಾಹ್ನ 1:45 ಹಾಗೆ ರಾತ್ರಿ 7 ಗಂಟೆ ಪ್ರದರ್ಶನ. ಅದಕ್ಕೆ ಹೇಳೋದು, ಯಾವತ್ತು ಯಾರನ್ನು ಯಾವ ಕಾರಣಕ್ಕೂ ಕಡೆಗಣಿಸಬಾರದು. ಈ ಟೈಮ್ ಅನ್ನೋದು ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ಈ ಸಿನಿಮಾನೇ ತಾಜಾ ಉದಾಹರಣೆ. ಇನ್ನೊಂದು ಚಿತ್ರಮಂದಿರ ಊರ್ವಶಿ. ಈ ಚಿತ್ರಮಂದಿರದಲ್ಲೂ ಕೂಡ ಶುಕ್ರವಾರ ವೀರಮಲ್ಲು ಸಿನಿಮಾ ರಿಲೀಸ್ ಆಗಿತ್ತು. ಭರ್ಜರಿ ಅಂತ ಓಪನಿಂಗ್. ಅದಕ್ಕೂ ಮುನ್ನ ಈ ಚಿತ್ರಮಂದಿರದಲ್ಲಿ ಪ್ರೀಮಿಯರ್ ಶೋ ಕೂಡ ನಡೆದಿತ್ತು. ವೀರಮಲ್ಲು ಸಿನಿಮಾ ಗುರುವಾರ ರಿಲೀಸ್ ಆಗಿರೋದು. ಗುರುವಾರ ಶುಕ್ರವಾರ 2 ದಿನ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಂಡಿತ್ತು. ಆದ್ರೆ ನಿರೀಕ್ಷಿತವಾದಂತ ಪ್ರತಿಕ್ರಿಯೆ ಪ್ರೇಕ್ಷಕರಿಂದ ಬರಲೇ ಇಲ್ಲ. ಈ ಕಡೆಯಲ್ಲಿ ಸೂ ಫ್ರಮ್ ಸೋ ಹೊಸಬರ ಸಿನಿಮಾ. ಈ ಸಿನಿಮಾ ಈ ಚಿತ್ರಮಂದಿರದ ಪ್ರದರ್ಶನ ಆಗುತ್ತೆ ಅಂತ ಯಾರು ಕೂಡ ಅನ್ಕೊಂಡೇ ಇರಲಿಲ್ಲ, ಚಿತ್ರಮಂದಿರದವರು ಕೂಡ. ಆದ್ರೆ ಶನಿವಾರದ ಹೊತ್ತಿಗೆ ಈ ಚಿತ್ರಮಂದಿರಕ್ಕೆ ಹೋದ್ರೆ ಒಂದೇ ಒಂದು ಪೋಸ್ಟರ್ ಚಿತ್ರಮಂದಿರದಲ್ಲಿ ಇಲ್ಲ. ವೀರಮಲ್ಲು ಸಿನಿಮಾದ ಪೋಸ್ಟರ್ ಸೇರಿದಂತೆ ಹೇಳ್ತಾ ಇರೋದು. ಥಿಯೇಟರ್ ಖಾಲಿ, ಯಾಕೋ ಕ್ಲೋಸ್ ಅನ್ನುವ ತರ ಚಿತ್ರಮಂದಿರ ಭಾಸವಾಗಿತ್ತು. ಆದ್ರೆ ಬುಕ್ ಮೈ ಶೋ ಅಲ್ಲಿ ನೋಡಿದ್ರೆ ಚಿತ್ರಮಂದಿರ ಬುಕ್ ಆಗ್ತಾ ಇದೆ. ಸೂ ಫ್ರಮ್ ಸೋ ಸಿನಿಮಾ ಈ ಚಿತ್ರಮಂದಿರದಲ್ಲಿ ತನ್ನ ಬುಕ್ಕಿಂಗ್ ಅನ್ನು ಓಪನ್ ಮಾಡಿದೆ. ಫುಲ್ ಶನಿವಾರ ಬೆಳಗ್ಗಿನ ಪ್ರದರ್ಶನ ಹೌಸ್ಫುಲ್, ಸೋಲ್ಡ್ ಔಟ್. ಅದಾದ ಬಳಿಕ ಈ ಚಿತ್ರಮಂದಿರದಲ್ಲಿ ಆಗಿರೋದು ಇತಿಹಾಸ. ಇದೀಗ 2ನೇ ವಾರ ವೀರಮಲ್ಲು ಸಿನಿಮಾ ಈ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಾಣ್ತಾ ಇಲ್ಲ. ಬದಲಾಗಿ ಸೂ ಫ್ರಮ್ ಸೋ ಸಿನಿಮಾ 2ನೇ ವಾರಕ್ಕೆ ಕಾಲಿಟ್ಟಿದೆ. ಮಧ್ಯಾಹ್ನ 2:30 ಹಾಗೆ ಸಂಜೆ 6 ಗಂಟೆ ಪ್ರದರ್ಶನ. ಇದೇ ಹೇಳುತ್ತೆ, ಯಾವತ್ತು ಯಾರನ್ನ ಯಾವ ಕಾರಣಕ್ಕೂ ಕಡೆಗಣಿಸಬಾರದು. ಹಾಗೆ ಒಬ್ಬರ ಬಗ್ಗೆ ಅತಿಯಾದಂತಹ ಹೆಚ್ಚಿನ ನಿರೀಕ್ಷೆ ಕೂಡ ಇಟ್ಕೋಬಾರದು ಅಂತ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ ಇದೀಗ ಕೇವಲ ನಮ್ಮ ರಾಜ್ಯ, ದೇಶ ಮಾತ್ರವಲ್ಲ, ಎಲ್ಲಾ ಕಡೆಗಳಲ್ಲೂ ಕೂಡ ಭರ್ಜರಿಗೆ ಪ್ರದರ್ಶನವನ್ನ ಕಾಣ್ತಾ ಇದೆ. 2ನೇ ವಾರಕ್ಕೆ ಕಾಲಿಟ್ಟಿದೆ. ಕೇವಲ ಈ ಸಿನಿಮಾ ಮಾತ್ರವಲ್ಲ, ಕನ್ನಡದ ಪ್ರತಿ ಸಿನಿಮಾಗಳು ಇದೇ ರೀತಿ ಅಬ್ಬರಿಸಿ ಬೊಬ್ಬೇರೇಳಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.
ಈ ಸಿನಿಮಾ ಈ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಾಣುತ್ತೆ ಅಂತ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ. ಆದ್ರೆ ಅದಕ್ಕೆ ಹೇಳೋದು, ಯಾವತ್ತು ಯಾರನ್ನು ಯಾವ ಕಾರಣಕ್ಕೂ ಕಡೆಗಣಿಸಬಾರದು. ಥಿಯೇಟರ್ ಖಾಲಿ, ಯಾಕೋ ಕ್ಲೋಸ್ ಅನ್ನುವ ತರ ಚಿತ್ರಮಂದಿರ ಭಾಸವಾಗಿತ್ತು. ಈ ಟೈಮ್ ಅನ್ನೋದು ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ಈ ಸಿನಿಮಾನೇ ತಾಜಾ ಉದಾಹರಣೆ.